ಎಲ್ಲರೂ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಇವತ್ತು ದೀಕ್ಷೆ ಕಡಪ ಅಂತ ಹೇಳಿದೆ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಇವತ್ತು ನಾನು ಯಾರು ಕೇಳ್ತಿದ್ರೆ ಪಿ ಸಿಗೆ ಹೇಗೆ ಅಪ್ಲೈ ಮಾಡೋದು, ಪಿ ಸಿಗೆ ಹೇಗೆ ಅಪ್ಲೈ ಮಾಡೋದು ಅಂತ. ಪೊಲೀಸ್ ಕಾನ್ಸ್ಟೇಬಲ್ ಅದರಲ್ಲಿ 3900 ಪೋಸ್ಟ್ಗಳಿದೆ. ಅದರಲ್ಲಿ ನಾವೀಗ ದಕ್ಷಿಣ ಕನ್ನಡದಲ್ಲಿ 50 ಚಿಲ್ಲರೆ ಪೋಸ್ಟ್ ಇದೆ. ಅದರಲ್ಲಿ ನಾವು ಇವಾಗ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ನಾನು ಮೊದಲಿಗೆ ಒಂದು ವಿಷಯ ಹೇಳೋದು. ಯಾರಾದರೂ ಕನ್ನಡ ಮೀಡಿಯಂನಲ್ಲಿ ಕಲ್ತಿದ್ರೆ 1ರಿಂದ 10ನೇ ತನಕ ನೀವು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಮತ್ತು ಗ್ರಾಮೀಣ ಸರ್ಟಿಫಿಕೇಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೀವು ಮೀಸಲಾತಿ ಸಿಗುತ್ತೆ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿದರೆ ನಿಮಗೆ ಎಷ್ಟು ಮಾರ್ಕ್ ಬರುತ್ತೆ ಅದರ ಟಾಪಿಕ್ನಲ್ಲಿ ನಿಮ್ಮ ಬೇಸಿಕ್ ನೋಡ್ತಾರೆ. ಅಂತ ಹೇಳಿದ್ರೆ ಎಷ್ಟು ಇದು ಬರುತ್ತೆ ಅಂತ ಹೇಳಿದ್ರೆ ಯಾರ್ದು ರ್ಯಾಂಕ್ ಬರುತ್ತೆ ಆ ರೀತಿ ತೆಗಿತಾರೆ ಅಂತ ಹೇಳಿದ್ರೆ ನೀವು ಇವಾಗ ಗ್ರಾಮೀಣ ಸರ್ಟಿಫಿಕೇಟ್ ಮಾಡಿದರೆ ನಿಮ್ಮ ರ್ಯಾಂಕ್ನ ಜೊತೆ ನಿಮ್ಮ ಗ್ರಾಮೀಣ ಸರ್ಟಿಫಿಕೇಟ್ ಮತ್ತು ಕನ್ನಡ ಮೀಡಿಯಂ ಸರ್ಟಿಫಿಕೇಟನ್ನು ನೋಡ್ತಾರೆ. ಅವಾಗ ನಿಮಗೆ ಕೆಲಸ ಸಿಗಲಿಕ್ಕೆ ಚಾನ್ಸ್ ಇದೆ. ಬಟ್ ನಾನು ಹೇಳೋದು ನೀವು ಹೆಚ್ಚಾಗಿ ಮಾಡ್ಕೊಳ್ಳಿ ಅದನ್ನು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಮತ್ತು ಗ್ರಾಮೀಣ ಸರ್ಟಿಫಿಕೇಟ್. ಮತ್ತು ಅಪ್ಲಿಕೇಶನ್ ಹಾಕೋದಂತ ಹೇಳಿದ್ರೆ ಏನಿಲ್ಲ, ಜಸ್ಟ್ ನಿಮ್ಮದು ಆಧಾರ್ ಕಾರ್ಡ್, PUC ಮಾರ್ಕ್ ಕಾರ್ಡ್ ಮತ್ತು 10th ಮಾರ್ಕ್ ಕಾರ್ಡ್ ಅಷ್ಟು ಕೊಟ್ಟರು, ಆಮೇಲೆ ಜಾತಿ ಆದಾಯ ಕೊಟ್ಟರೆ, ಆಮೇಲೆ ಖಾಲಿ ಒಂದು ಸೈನು ಮತ್ತು 2 ಫೋಟೋ ಕೊಟ್ಟರೆ ಸಾಕು. ಮತ್ತು ನೀವು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಅಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಇರಲ್ಲ. ಬಟ್ ಓನ್ಲಿ ಫಾರ್ ಅಲ್ಲಿ ಇದೆಯಾ ಇಲ್ವಾ, ನೀವು ಕಲ್ತಿದ್ರೆ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ನೀವು ಕಲ್ತಿದ್ದೀರಿ ಅಂತ ಹಾಕಿದರೆ ಆಯಿತು. ಅವಾಗ ನೀವಿಗೆ ಏನಾದರೂ ಸೆಲೆಕ್ಷನ್ ಆದರೆ ನಿಮ್ಮನ್ನು ಅಲ್ಲಿಗೆ ಕರೀತಾರಲ್ವ. ಸೆಲೆಕ್ಷನ್ ಆದಲ್ಲಿ ಅಲ್ಲಿ ಹೋದಾಗ ಅದನ್ನು ತಗೊಂಡು ಹೋಗಲಿಲ್ಲ ಆದರೆ ನಿಮ್ಮದು ಸಿಕ್ಕಿರುವಂತಹ ಅವಕಾಶ ಕಳೆದುಕೊಳ್ತೀರಿ. ಅಂತ ಹೇಳಿದರೆ ನೀವು ಇದೆ ಅಂತ ಹಾಕಿದ ಮೇಲೆ ನಿಮ್ಮ ಹತ್ರ ಆ ಸರ್ಟಿಫಿಕೇಟ್ ಇರಲೇಬೇಕು. ಆ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನೀವು ಸೈಬರಿಗೆ ಹೋದರೆ ಅಲ್ಲಿ ಕೇಳಿದರೆ ಸಾಕು. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಮತ್ತು ಕನ್ನಡ ಮೀಡಿಯಂ ಮತ್ತು ಗ್ರಾಮೀಣದು ಅಪ್ಲಿಕೇಶನ್ ಅಂತ ಹೇಳಿದ್ರೆ ಒಂದು ಫಾರ್ಮ್ ಕೊಡ್ತಾರೆ. ಫಾರ್ಮ್ ತಗೊಂಡು ಹೋಗಿ ನೀವು ಯಾವ ಸ್ಕೂಲಲ್ಲಿ ಕಲ್ತಿದ್ದೀರಿ ಅಂತ, ಹೈಸ್ಕೂಲ್ ಮತ್ತು ಸ್ಕೂಲ್ ಎಲ್ಲಿ ಕಲ್ತಿದ್ದೀರಿ ಅಲ್ಲಿಗೆ ಹೋಗಿ ಅಲ್ಲಿ ಸೈನ್ ಹಾಕ್ಕೊಂಡು ಸಿಗ್ನೇಚರ್ ಹಾಕೊಂಡು ಸೀಲ್ ಹಾಕ್ಕೊಂಡು, ಆಮೇಲೆ ನಿಮ್ಮ ಯಾವ ತಾಲೂಕಿದೆ ಅಲ್ಲಿ ಶಿಕ್ಷಣ ಸಚಿವಾಲಯ ಇರ್ತಾರೆ ಅವ್ರ ಹತ್ರ ಹೋಗಿ ಸಿಗ್ನೇಚರ್ ಹಾಕ್ಕೊಂಡು ಬನ್ನಿ. ಆಮೇಲೆ ಆ ಫಾರ್ಮನ್ನು ಸೇಫ್ಟಿಯಾಗಿ ಇಟ್ಕೊಳ್ಳಿ. ಯಾಕಂತ ಹೇಳಿದರೆ ಅದು ಬೇಕಾಗುತ್ತೆ. ನಾನು ಹೇಳಿದೆ ಅಲ್ಲ, ಕಾಲ್ ಫಾರ್ಮ್ ಮಾಡಿದರೆ ನಿಮ್ಮನ್ನು ಅವಾಗ ಅದು ಇರಲಿಲ್ಲ ಆದರೆ ನಿಮ್ಮ ಸಿಕ್ಕಿರುವಂಥ ಕೆಲಸ ಎಲ್ಲ ಹೋಗ್ತದೆ ಅಷ್ಟೇ. ಮತ್ತು ನೀವೀಗ ಪೊಲೀಸ್ ಅಪ್ಲಿಕೇಶನ್ ಹಾಕ್ಬೇಕು, ಮೊಬೈಲಲ್ಲೇ ಹಾಕ್ಬೋದು. ಬಟ್ ಮೊಬೈಲಲ್ಲೇ ಹಾಕಿದರೆ ಸ್ವಲ್ಪ ನಿಮಗೆ ಏನಾದರೂ ತೊಂದರೆ ಆಗ್ಬೋದು ಅಂತ ನಾನು ಅನ್ಕೊಳ್ತೇನೆ. ಅದರಲ್ಲಿ ಯಾವುದಾದ್ರು ಸರಿಯಾದ ಮಾಹಿತಿ ಇರಲಿಲ್ಲ ಆದರೆ ನೀವು ಹಾಕಿದ್ದೆಲ್ಲ ವೇಸ್ಟ್ ಆಗ್ಬೋದು. ಅದಕ್ಕೆ ನಾನು ಅಂದ್ಕೊಳ್ಳೋದು ನೀವು ಹೋಗಿ ಸೈಬರಲ್ಲೇ ಹಾಕಿ. ಅದಕ್ಕೆ ಎಷ್ಟು OBCಗಾದರೆ 750 ರೂಪೀಸ್ ಇದೆ. ಅದೇ ST/SCಗಾದರೆ 500 ರೂಪಾಯಿ. ಮಹಿಳೆಯರಿಗಾಗಿರಲಿ ಪುರುಷರಿಗಾಗಿರಲಿ. OBCಗೆ 750, ಮಹಿಳೆಯರಿಗೆ 500 ರೂಪಾಯಿ ಇದೆ. ಆಮೇಲೆ ಏನಪ್ಪ ಅಂತ ಹೇಳಿದರೆ ಹಾಕಿದ್ದಕ್ಕೆ ಒಂದು 200 ರೂಪೀಸ್, 150, ಕೆಲವರಲ್ಲಿ 200 ತೆಗಿತಾರೆ, ಕೆಲವರು 150 ತೆಗಿತಾರೆ, ಕೆಲವರು 130 ತೆಗಿತಾರೆ. ನಾನು ಹಾಕಿದಲ್ಲಿ 130 ತೆಗೆದಿದ್ರು, ಬೇರೆ ಕಡೆಯಲ್ಲಿ 200 ಅಂತ ಹೇಳಿದರು, ಬೇರೆ ಕಡೆಯಲ್ಲಿ 100 ರೂಪೀಸ್ ಅಂತ ಹೇಳಿದರು. ಕೆಲವರು ಯಾವ ರೀತಿ ತೆಗಿತಾರೆ ಅಂತ ಹೇಳಲಿಕ್ಕಾಗಲ್ಲ. ನೀವು ಜಾಸ್ತಿಯಾಗಿ ಹೋಗಿ ಕರ್ನಾಟಕ ಅದಕ್ಕೆ ಹೋಗಿ, ಇಲ್ಲಾಂದರೆ ನಿಮ್ಮ ಹತ್ತಿರದ ಸೈಬರಿಗೆಲ್ಲ ಹೋಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಕೆಲವು ಮಾಹಿತಿಗಳನ್ನು ಸರಿಯಾಗಿ ತಿಳಿದುಕೊಂಡು ಹಾಕಿ. ಏನಾದರೂ ಮಾಹಿತಿ ಗೊತ್ತಿಲ್ಲದೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಗೈಸ್ ಸಿಗುವ ಆಯ್ತಾ ಮತ್ತೆ.